ಧರ್ಮಸ್ಥಳದಿಂದ ಮಂಗಳೂರು ಕಡೆಗೆ ಸಂಚಾರ ಮಾಡುತ್ತಿದ್ದ ಕೆಎಸ್ಆರ್ಟಿಸಿ ಬಸ್ನಲ್ಲಿ ವಿದ್ಯಾರ್ಥಿಗಳ ಒಂದು ಕಾಲು ಫುಟ್ಪಾತ್ನಲ್ಲಿ ಇನ್ನೊಂದು ಕಾಲು ನೇತಾಡುವ ಸ್ಥಿತಿಯಲ್ಲಿ ಒಂದು ಕೈ ಕಿಟಕಿಯ ಅಥವಾ ಬಾಗಿಲಿನ ರಾಡ್ನಲ್ಲಿ ಇನ್ನೊಂದು ಕೈ ನೇತಾಡಿಕೊಂಡು ಬೆನ್ನ ಮೇಲೆ ಭಾರವಾದ ಬ್ಯಾಗ್ ಇದರ ಜೊತೆ ಅಪಾಯಕಾರಿ ಪರಿಸ್ಥಿತಿಯಲ್ಲಿ ಪೂರ್ತಿ ದೇಹ ನೇತಾಡಿಕೊಂಡು ಹೋಗುವಂತಹ ಪರಿಸ್ಥಿತಿ ಇದೆ. ಇದು ಶಾಲಾ ವಿದ್ಯಾರ್ಥಿಗಳ ಸಂಚಾರದ ದೃಶ್ಯ. ಸಂಜೆ ವೇಳೆ ಪ್ರತಿನಿತ್ಯ ಕಂಡುಬರುವಂತಹ ದೃಶ್ಯ ಆಗಿದೆ. ಸಂಜೆ ವೇಳೆ ಶಾಲೆ ಅವಧಿ ಮುಗಿಸಿ ವಿದ್ಯಾರ್ಥಿಗಳು ಮನೆಗೆ ತೆರಳಬೇಕಾದ ಅಗತ್ಯ ಇದ್ದಾಗ ಇಂತಹ ದೃಶ್ಯಗಳು ಸಾಮಾನ್ಯವಾಗಿ ಕಂಡು ಬರ್ತಾ ಇವೆ. ಇದನ್ನು ಅನುಭವಿಸಲೇಬೇಕಾದಂತಹ ಪರಿಸ್ಥಿತಿ ವಿದ್ಯಾರ್ಥಿಗಳಿಗಿದೆ. ದೂರದೂರಿನ ವಿದ್ಯಾರ್ಥಿಗಳಿಗೆ ಇದೊಂದು ಶಾಪವಾಗಿ ಪರಿಣಮಿಸಿದೆ. ಸರ್ಕಾರಿ ಬಸ್ನ ಕಣ್ಣುಮುಚ್ಚಾಲೆ ಆಟದಿಂದ ಮಕ್ಕಳು ಬೆಳಿಗ್ಗೆ ಸರಿಯಾದ ಸಮಯಕ್ಕೆ ಕ್ಲಾಸಿಗೆ ತೆರಳಲು ಮತ್ತು ಸಂಜೆ ವೇಳೆ ಮನೆಗೆ ತಲುಪಲು ಸಾಧ್ಯವಾಗದೆ ಪರದಾಡುವಂತಾಗಿದೆ. ಇದು ನಿತ್ಯದ ಗೋಳಾದರೂ ಈ ಬಗ್ಗೆ ಸಮಸ್ಯೆ ಪರಿಹಾರವನ್ನು ಕಾಣಲು ಯಾರೂ ಮುಂದಾಗಿಲ್ಲ ಎಂಬುದು ಸಾರ್ವಜನಿಕರ ಆರೋಪ.